ಧರ್ಮಕೇಂದ್ರದ ಗುರುಗಳಾದ ವಂದನೆಯ ಸ್ವಾಮಿ ಡಾಕ್ಟರ್ ಆಂಟನಿ ಪೀಟರ್ ಇವರಿಗೆ ನಮ್ಮ ಹರಿಹರದ ಯುವಕ ಯುವತಿಯರಿಂದ ಚಿಕ್ಕ ಸನ್ಮಾನ ಕಾರ್ಯಕ್ರಮ. ಹಾಗಾಗಿ ವಂದನೆಯ ಗುರುಗಳು ಮುಂದೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ಫಾದರ್ ಆಂಟನಿ ಪೀಟರ್ ಅವರು ಸಾಧಾರಣ ವ್ಯಕ್ತಿ. ಈ 9 ದಿನದ ಆಚರಣೆ ಸುಸಜ್ಜಿತವಾಗಿ ನಡೆಯಲು ಬಹಳ ಶ್ರಮಿಸಿದ್ದಾರೆ. ಎಷ್ಟೋ ದಿನದ ನಿದ್ದೆ ತ್ಯಜಿಸಿದ್ದಾರೆ. ನಮ್ಮೆಲ್ಲರಿಗೂ ಮಾದರಿಯಾಗಿ ನಿಂತು ಓರ್ವ ಗುರುವಾಗಿ, ಧರ್ಮಕೇಂದ್ರದ ಪಾಲಕರಾಗಿ ಇಡೀ ಮಹೋತ್ಸವದ ಜವಾಬ್ದಾರಿಯನ್ನು ಹೊತ್ತುಕೊಂಡು ಏನೇ ಕಷ್ಟ ಬಂದರೂ ಎದುರಿಸಿ ಎಂತಹ ಸಂದಿಗ್ಧ ಸಂದರ್ಭದಲ್ಲೂ ಬಿಡದೆ ನಿಂತು ನಮಗಾಗಿ, ಎಲ್ಲ ಭಕ್ತಾದಿಗಳಿಗಾಗಿ, ಹಬ್ಬದ ಆಚರಣೆಗಾಗಿ ಹಗಲು ರಾತ್ರಿ ಎನ್ನದೇ ಶ್ರಮಿಸಿ ನಮ್ಮೆಲ್ಲರ ಒಳಿತಿಗಾಗಿ ಪ್ರಾರ್ಥಿಸಿ ನಮ್ಮೆಲ್ಲರಿಗೆ ಮಾದರಿಯಾಗಿ ನಿಂತಿದ್ದಾರೆ. ಇದು ತಮ್ಮ ಕೊನೆಯ ವರ್ಷವಾಗಿದ್ದು ಈ ಸಂದರ್ಭದಲ್ಲಿ ಹಲವು ನೆನಪುಗಳನ್ನು ಕೊಟ್ಟಿದ್ದಾರೆ. ನಿಮ್ಮ ಸಹಕಾರಕ್ಕಾಗಿ ವಂದನೆಗಳನ್ನು ಅರ್ಪಿಸುತ್ತಾ ನಲ್ಮೆಯ ಫಾದರ್ ಅವರನ್ನು ಸನ್ಮಾನಿಸಬೇಕೆಂದು ಎಲ್ಲ ಯುವಕ ಯುವತಿಯರಲ್ಲಿ ಕೇಳಿಕೊಳ್ಳುತ್ತೇನೆ. ಇವರ ಜೊತೆ ಬ್ರದರ್ ಸಂತೋಷ್ ಹಾಗೂ ಫಾದರ್ ಜಾರ್ಜ್ ಇವರನ್ನು ಕೇಳಿಕೊಳ್ಳುತ್ತೇನೆ. ಅನುದಿನವೂ ನಮಗಾಗಿ ಪ್ರಾರ್ಥಿಸು. ಹರಿಹರದ ಆರೋಗ್ಯ ಮಾತೆಯೇ, ಅನುದಿನವೂ ನಮಗಾಗಿ ಪ್ರಾರ್ಥಿಸು. ನಮ್ಮ ಕರ್ತ ನಿಮ್ಮ ಪುತ್ರ ಯೇಸುವೇ, ಎಲ್ಲರೂ ಚಪ್ಪಾಳೆ ತಟ್ಟುವುದಾಗಿ ಕೇಳಿಕೊಳ್ಳುತ್ತೇನೆ. ಬೇಗನೆ ನಮ್ಮ ಕರ್ತ ನಿಮ್ಮ ಪುತ್ರ ಯೇಸುವೇ, ನಿಮ್ಮ ಮೊರೆಯ ಕೇಳುವರು ಬೇಗನೆ. ಅಮ್ಮ ಮೇರಿ ಮಾತೆಯೇ, ಹರಿಹರದ ಆರೋಗ್ಯ ಮಾತೆಯೇ, ಅಮ್ಮ ಮೇರಿ ಮಾತೆಯೇ, ಹರಿಹರದ ಆರೋಗ್ಯ ಮಾತೆಯೇ. ಇದರ ಜೊತೆ ಗಾಯನ ವೃಂದಕ್ಕೆ ತರಬೇತಿ ನೀಡಿ ತಮ್ಮ ಸಮಯವನ್ನು ನಮ್ಮ ಗಾಯನ ವೃಂದದ ಜೊತೆಗೆ ವ್ಯಯ ಮಾಡಿದಂತಹ ವಂದನೀಯ ಫಾದರ್ ಲಾರೆನ್ಸ್ ಡಿಸೋಜರ್ ಅವರಿಗೆ ನಮ್ಮ ಹರಿಹರ ಧರ್ಮ ಕೇಂದ್ರದ ಗಾಯನ ವೃಂದ ತಂಡದಿಂದ ಸನ್ಮಾನ ಕಾರ್ಯಕ್ರಮ. ವಂದನೀಯ ಫಾದರ್ ಲಾರೆನ್ಸ್ ಡಿಸೋಜರ್ ಅವರು ಮುಂದೆ ಬರಬೇಕಾಗಿ ಕೇಳಿಕೊಳ್ಳುತ್ತೇನೆ. ದಡದಲ್ಲವನ ನೀ ಸೇರಿಸಿದೆ, ಕಷ್ಟಕ್ಕೆ ಸ್ಪಂದಿಸುವ ತಾಯಿ ನೀನು. ಕಣ್ಣೀರನ್ನು ಎಲ್ಲರೂ ಚಪ್ಪಾಳೆ ತಟ್ಟುವುದರ ಮೂಲಕ ಫಾದರ್ ಅವರನ್ನು ಸನ್ಮಾನಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಸ್ಪಂದಿಸುವ ತಾಯಿ ನೀನು, ಕಣ್ಣೀರನ್ನೊರೆಸುವ ಅಮ್ಮ ನೀನು. ರಕ್ಷಕನ ತಾಯಿ ನೀನಲ್ಲವೇ, ಕರುಣೆಯ ಮಡಿಲು ನಿನದಲ್ಲವೇ. ರಕ್ಷಕನ ತಾಯಿ ನೀನಲ್ಲವೇ, ಕರುಣೆಯ ಮಡಿಲು ನಿನದಲ್ಲವೇ. ಅಮ್ಮ ಮೇರಿ ಮಾತೆಯೇ, ಹರಿಹರದ ಆರೋಗ್ಯ ಮಾತೆಯೇ, ಅಮ್ಮ
ಹಲವೆಡೆ ಅಮ್ಮ ನೀ ದರ್ಶನ ಕೊಟ್ಟೆ, ಯೇಸು ಮಹಿಮೆ ನೀ. ಎಲ್ಲ ನಮ್ಮ ಆಲ್ಟರ್ ಸರ್ವಿಸ್ ವಿದ್ಯಾರ್ಥಿಗಳು ಮುಂದೆ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಹರಿಹರದಲ್ಲೂ ಅಮ್ಮ ನೀ ನೆಲೆಸಿರುವೆ, ಸನ್ನಿಧಿಗೆ ಬಂದವರ ನೀ ಕರುಣಿಸಿದೆ. ಮಮತೆಯ ಹೃದಯವು ನಿನದಲ್ಲವೇ ಅಮ್ಮ, ಎಂದೊಡನೆ ಆನಂದವೇ. ಮಮತೆಯ ಹೃದಯವು ನಿನದಲ್ಲವೇ ಅಮ್ಮ, ಎಂದೊಡನೆ ಆನಂದವೇ. ದೇವರ ತಾಯಿ ನೀನಲ್ಲವೇ, ಕ್ರೈಸ್ತರ ಮಾತೆಯು ನೀನಲ್ಲವೇ. ದೇವರ ತಾಯಿ ನೀನಲ್ಲವೇ, ಕ್ರೈಸ್ತರ ಮಾತೆಯು ನೀನಲ್ಲವೇ. ಅಮ್ಮ ಮೇರಿ ಮಾತೆಯೇ, ಹರಿಹರದ ಆರೋಗ್ಯ ಮಾತೆಯೇ. ಅಮ್ಮ ಮೇರಿ ಮಾತೆಯೇ, ಹರಿಹರದ ಆರೋಗ್ಯ ಮಾತೆಯೇ. ಹರಿಹರದ ಆರೋಗ್ಯ ಮಾತೆಯೇ, ಅನುದಿನವೂ ನಮಗಾಗಿ ಪ್ರಾರ್ಥಿಸು. ಹರಿಹರದ ಆರೋಗ್ಯ ಮಾತೆಯೇ, ಅನುದಿನ. ಅಂತಿಮ ಗೀತೆಗೆ ನಾವೆಲ್ಲರೂ ಎದ್ದು ನಿಲ್ಲೋಣ. ಜೀವ ಬಂಧು ನೀನೇ, ಶ್ರೀರಾಮ
ಸುತ್ತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ